ನಮಸ್ಕಾರ ಸ್ನೇಹಿತರೆ. ಮೈಸೂರು ಅರಮನೆ ಎಷ್ಟು ವಿಶಾಲವಾಗಿದೆಯೋ ಅಷ್ಟೇ ನಿಗೂಢವಾಗಿದೆ. ಮೈಸೂರು ಅರಮನೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ವಿಸ್ಮಯ ಕೂಡವಾಗಿದೆ ಸ್ನೇಹಿತರೆ. ಮೈಸೂರು ಅರಮನೆಯ ಸುತ್ತಮುತ್ತ ಇತ್ತೀಚೆಗೆ ಹಲವಾರು ಸುರಂಗಗಳು ಪತ್ತೆಯಾಗಿರೋದು ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಚೌಕಾಕಾರದಲ್ಲಿರುವಂತಹ ಈ ಸುರಂಗ ಮಾರ್ಗಗಳು ಒಳಭಾಗದಲ್ಲಿ ಉತ್ತರ ಭಾಗಕ್ಕೆ 10 ಅಡಿ ಆಳವಿರುವ ಹಳ್ಳವಿದೆ. ಈ ಹಳ್ಳಕ್ಕೆ ಕಲ್ಲು ಹಾಕಿದರೆ ನೀರಿನ ಶಬ್ದ ಕೇಳಿ ಬರುತ್ತಿದೆ. ಈ ಸುರಂಗ ಮಾರ್ಗಗಳು ಎಷ್ಟು ಹಳೆಯದಾಗಿದೆ, ಈ ಸುರಂಗ ಮಾರ್ಗಗಳು ಎಷ್ಟು ಉದ್ದ ಇದೆ, ಈ ಸುರಂಗಗಳು ಎಲ್ಲಿಗೆ ಹೋಗುತ್ತವೆ ಎಲ್ಲ ಪ್ರಶ್ನೆಗೆ ಈ ವಿಡಿಯೋ ಉತ್ತರ ಕೊಡ್ತಾ ಇದೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ಮೈಸೂರಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ದೊಡ್ಡ ಅರಮನೆಗಳಿವೆ. ಜೊತೆಗೆ ಚಿಕ್ಕ ಚಿಕ್ಕ ಅರಮನೆಗಳು ಇನ್ನೂ ಎಷ್ಟೋ ಇವೆ. ಇದೇ ಕಾರಣ ಮೈಸೂರನ್ನ ಅರಮನೆಗಳ ನಗರ ಎಂದೇ ಕರೆಯಲಾಗುತ್ತದೆ. ಈ 7 ಮುಖ್ಯ ಅರಮನೆಗಳ ಪೈಕಿ ಅತ್ಯಂತ ಪ್ರಮುಖವಾದ ಅರಮನೆಯೇ ಅಂಬಾವಿಲಾಸ ಅರಮನೆ. ಇದನ್ನೇ ಮೈಸೂರು ಅರಮನೆ ಎಂದು ಎಲ್ಲರೂ ಕರೆಯುತ್ತಾರೆ. ಈ ಅರಮನೆಯಲ್ಲಿ ನೀವು ಮಹಾರಾಜರಿಗೆ ಸಂಬಂಧಪಟ್ಟಂತಹ ಸಿಂಹಾಸನ, ಆಯುಧಗಳನ್ನ, ಆಭರಣಗಳನ್ನ ಹಾಗೂ ದರ್ಬಾರ್ ಹಾಲ್ಗಳನ್ನ, ಕೋಣೆಗಳನ್ನ ಕಾಣಬಹುದು. ಆದರೆ ಈ ಅರಮನೆ ಹುಟ್ಟಲು ಒಂದು ರೋಚಕ ಕಥೆಯೇ ಇದೆ. ಮೊದಲನೆಯದಾಗಿ ಸುರಂಗ ಮಾರ್ಗಗಳನ್ನು ರಾಜರು ಏಕೆ ತೆಗೆಯುತ್ತಿದ್ದರೆಂದ್ರೆ, ಬೇರೆ ರಾಜ್ಯದವರು ಏನಾದರೂ ಏಕಾಏಕಿ ತಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದಾಗ ಸುರಂಗ ಮಾರ್ಗಗಳಿಂದ ರಾಜರು ಬೇರೆ ಪ್ರದೇಶದಲ್ಲಿ ಹೋಗುತ್ತಿದ್ದರು. ಮತ್ತು ಅರಮನೆಯಲ್ಲಿ ಏನಾದರೂ ಬೆಲೆ ಬಾಳುವ ವಸ್ತು ಇದ್ದರೆ, ಉದಾಹರಣೆಗೆ ಚಿನ್ನ, ವಜ್ರ ವೈಡೂರ್ಯ, ಹೀಗೆ ಹಲವಾರು ಆಭರಣಗಳು ಇದ್ದರೆ ಅವುಗಳನ್ನು ಮತ್ತೊಂದೆಡೆ ಸಾಗಾಣಿಕೆ ಮಾಡುತ್ತಿದ್ದರು. ಆದ ಕಾರಣದಿಂದಲೇ ಈ ಸುರಂಗ ಮಾರ್ಗಗಳನ್ನು ಮಾಡಿಸುತ್ತಿದ್ದರೆಂದು ಇತಿಹಾಸ ಸಾರುತ್ತದೆ. ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಹಲವಾರು ಸುರಂಗ ಮಾರ್ಗಗಳಿವೆ. ಅದು ಶಿವಗಂಗೆಯೇ ಆಗಿರಬಹುದು, ಮಂಜರಾಬಾದ್ ಕೋಟೆಯೇ ಆಗಿರಬಹುದು, ಅಥವಾ ಚಿತ್ರದುರ್ಗದ ಕೋಟೆಯೇ ಆಗಿರಬಹುದು. ಹೀಗೆ ಇನ್ನೂ ಹಲವಾರು ಇಂತಹ ಪುರಾತನ ದೇವಸ್ಥಾನ ಹಾಗೂ ಕೋಟೆಗಳಲ್ಲಿ ಸುರಂಗ ಮಾರ್ಗಗಳು ಇದ್ದೇ ಇವೆ ಸ್ನೇಹಿತರೆ. ಪ್ರತಿ ವರ್ಷವೂ ಲಕ್ಷ ಸಂಖ್ಯೆಯಲ್ಲಿ ವಿದೇಶಿ ಪ್ರವಾಸಿಗರು ಭಾರತಕ್ಕೆ ಭೇಟಿ ನೀಡುತ್ತಾರೆ. ವಿದೇಶಿಗರು ಹೆಚ್ಚಾಗಿ ಭೇಟಿ ನೀಡುವ ಭಾರತದ ಕೆಲವು ಪ್ರಮುಖ ಆಕರ್ಷಣೆಗಳು ಬಹುತೇಕ ಎಲ್ಲರಿಗೂ ಗೊತ್ತು. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದೇ ಹೆಸರುವಾಸಿಯಾಗಿರುವಂತಹ ಮೈಸೂರಿಗೆ ಅರಮನೆಯ ನಗರ ಎಂದೇ ಕರೆಯುತ್ತಾರೆ. ವಾರ್ಷಿಕವಾಗಿ ಅಂದಾಜು 1 ಕೋಟಿಯಷ್ಟು ಪ್ರವಾಸಿಗರು ಈ ಅದ್ಭುತ ಅರಮನೆಗೆ ಭೇಟಿ ನೀಡುತ್ತಾರೆ. ಹೌದು, ಇದರ ಕಣ್ಣು ಕುಕ್ಕಿಸುವಂತಹ ಸೌಂದರ್ಯ ಎಂಥವರನ್ನು ಮೂಕ ವಿಸ್ಮಿತರನ್ನಾಗಿ ಮಾಡುತ್ತದೆ. ಕರ್ನಾಟಕದ ರಾಜ ಸಂಸ್ಕೃತಿಯ ವೈಭವವನ್ನು ಎಲ್ಲೆಡೆ ಪಸರಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದೆ ಈ ಮೈಸೂರಿನ ಅರಮನೆ. ಮೈಸೂರು ಸಂಸ್ಥಾನದ ಯದುರಾಯ ಅರಸರು ಮೈಸೂರಿನ ಕೋಟೆಯೊಳಗೆ ಪ್ರಥಮ ಬಾರಿಗೆ 14ನೇ ಶತಮಾನದಲ್ಲಿ ಅರಮನೆಯ ನಿರ್ಮಾಣ ಮಾಡಿದರು. 1799ರಲ್ಲಿ ಟಿಪ್ಪು ಬ್ರಿಟಿಷರಿಂದ ಕೊಲ್ಲಲ್ಪಟ್ಟಾಗ ಮೈಸೂರು ಅರಸರು ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಸ್ಥಳಾಂತರಿಸುತ್ತಾರೆ. ಆಗಿನ್ನೂ 6 ವರ್ಷದ ಬಾಲಕನಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ 1897ರಲ್ಲಿ ಹಳೆಯ ಮರದ ಅರಮನೆಯಲ್ಲಿ ಮದುವೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಬೆಂಕಿ ಬಿದ್ದು ಇಡೀ ಅರಮನೆ ಸುಟ್ಟು ಹೋಯಿತು. ನಂತರ ಅರಮನೆ ವಾಸಿಗಳು ಸಮೀಪದ ಜಗನ್ಮೋಹನ್ ಅರಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ. ಅನಂತರ ದಿನಗಳಲ್ಲಿ ಅದನ್ನು ಹಲವಾರು ಬಾರಿ ನಾಶ ಮಾಡಿ ಮತ್ತೆ ಪುನಃ ನಿರ್ಮಿಸಲಾಗಿತ್ತು. ನಂತರ ಮಹಾರಾಣಿ ವಾಣಿ ವಿಲಾಸ ಸನ್ನಿಧಾನ ಹಾಗೂ ಆಕೆಯ ಮಗ ಮತ್ತು ಮಹಾರಾಜರಾದಂತಹ 4ನೇ ಕೃಷ್ಣರಾಜ ಒಡೆಯರ್ ಇಂದು ಕಾಣುವ ಅರಮನೆಯ ನಿರ್ಮಾಣ ಕೈಗೊಂಡರು. ಅದಕ್ಕಾಗಿ ಬ್ರಿಟಿಷ್ ವಾಸ್ತುಶಿಲ್ಪಿಯಾದಂತಹ ಲಾರ್ಡ್ ಹೆನ್ರಿ ಇರ್ವಿನ್ ಅವರಿಗೆ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸುತ್ತಾರೆ.
ಹೆನ್ರಿ ಈಗಿನ ಅರಮನೆಯ ನಿರ್ಮಾಣ ಕಾಮಗಾರಿಯನ್ನು 1897ರಲ್ಲಿ ಪ್ರಾರಂಭಿಸಿ 1912ರಲ್ಲಿ ಪೂರ್ಣಗೊಳಿಸುತ್ತಾನೆ. ಆ ಸಂದರ್ಭದಲ್ಲಿ ಮಾಡಲಾಗಿರುವಂತಹ ಹಲವಾರು ಸುರಂಗಗಳು ಈಗ ಒಂದೊಂದೇ ಹೊರಗೆ ಬರಲು ಪ್ರಾರಂಭ ಮಾಡಿವೆ. ಈ ಅರಮನೆ ಕಟ್ಟುವಕ್ಕಿಂತ ಮೊದಲೇ ಅಲ್ಲಿ ಕೆಲವೊಂದು ಸುರಂಗ ಮಾರ್ಗಗಳು ಇದ್ದವು. ಜೊತೆಗೆ ಈ ಅರಮನೆಯನ್ನು ಕಟ್ಟಿದ ಮೇಲೂ ಕೂಡ ಕೆಲವೊಂದು ಸುರಂಗ ಮಾರ್ಗಗಳನ್ನು ರಚಿಸಲಾಗಿತ್ತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಇತ್ತೀಚೆಗೆ ಮೈಸೂರಿನಲ್ಲಿಯೂ ಕೂಡ 3 ಸುರಂಗ ಮಾರ್ಗಗಳು ಇವೆ ಅಂತ ಮೂಲಗಳಿಂದ ತಿಳಿದು ಬರುತ್ತದೆ. ಅದು ಎಲ್ಲಿಂದ ಎಲ್ಲಿಗೆ ಹೋಗುತ್ತದೆ ಎಂದರೆ, ಮೊದಲನೆಯದಾಗಿ ಅರಮನೆಯಿಂದ ರಾಣಿ ಬಂಗಲೆಗೆ ಒಂದು ಸುರಂಗ ಮಾರ್ಗವಿದೆ. ಮತ್ತೊಂದು ಸುರಂಗ ಮಾರ್ಗ ಅರಮನೆಯಿಂದ ಶ್ರೀರಂಗಪಟ್ಟಣಕ್ಕೂ ಹೋಗುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನೊಂದು ಸುರಂಗ ಮಾರ್ಗ ಅರಮನೆಯಿಂದ ಚಾಮುಂಡಿ ಬೆಟ್ಟವರೆಗೂ ಇದೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ನೀವು ಮೈಸೂರಿನ ಅರಮನೆಯ ಒಳಗೆ ಹೋದರೆ ಹಲವಾರು ಕೊಠಡಿಗಳಿವೆ. ಆ ಕೊಠಡಿಗಳಿಗೆ ಇವತ್ತಿನವರೆಗೂ ಬೀಗ ಹಾಕಲಾಗಿದೆ. ಅದು ಏಕೆ ಹಾಕುತ್ತಾರೆ ಎಂದರೆ, ಅದರಲ್ಲಿ ಪೂರ್ವಿಕರು ಬಳಸುತ್ತಿದ್ದಂತಹ ಎಲ್ಲ ಸಾಮಗ್ರಿಗಳು ಆ ಕೊಠಡಿಯಲ್ಲಿ ಇವೆ ಮತ್ತು ಆ ಕೊಠಡಿಗಳಿಗೆ ಬೇರೆ ನಗರಕ್ಕೂ ಕೂಡ ಗುಪ್ತವಾದ ಸಂಪರ್ಕವೂ ಇದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಅಂಬಾವಿಲಾಸ ಅರಮನೆ ಮೈಸೂರಿನಲ್ಲಿರುವ ಅನೇಕ ಅರಮನೆಗಳಲ್ಲಿ ಮುಖ್ಯವಾದಂತಹ ಅರಮನೆಯಾಗಿದೆ. ಇದೇ ಕಾರಣ ಇದನ್ನೇ ಮೈಸೂರು ಅರಮನೆ ಎಂದು ಸಾಮಾನ್ಯವಾಗಿ ಎಲ್ಲರೂ ಕರೆಯುತ್ತಾರೆ. ಮೈಸೂರು ರೈಲ್ವೆ ನಿಲ್ದಾಣದಿಂದ 2.5 ಕಿಲೋಮೀಟರ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಮೈಸೂರು ಅರಮನೆಯು ಮೈಸೂರು ಹಿಂದಿನ ರಾಜಮನೆತನದ ಅಧಿಕೃತ ನಿವಾಸವಾಗಿತ್ತು. ಅರಮನೆಯ ರಚನೆಯಲ್ಲಿ ಹಲವಾರು ನವೀಕರಣವನ್ನು ಮಾಡಲಾಯಿತು. ಇದರಲ್ಲಿ ಸಾರ್ವಜನಿಕ ದರ್ಬಾರ್ ಹಾಲ್ ಕೂಡ ಸೇರಿದೆ. ರಾಜಮನೆತನದ ವಂಶಸ್ಥರು ಮೈಸೂರು ಅರಮನೆಯ ಒಂದು ಭಾಗದಲ್ಲಿ ಈಗ ವಾಸವಾಗಿದ್ದಾರೆ. ಆದರೆ ಅರಮನೆಯ ಬಹುಪಾಲು ಈಗ ಸರ್ಕಾರಿ ಸ್ವಾಮ್ಯದಲ್ಲಿದೆ ಮತ್ತು ಮ್ಯೂಸಿಯಂ ಆಗಿ ಇದನ್ನ ಪರಿವರ್ತನೆ ಮಾಡಲಾಗಿದೆ. ಇದು ವಾರ್ಷಿಕವಾಗಿ 6 ದಶಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸುವ ಭಾರತದ ಅತ್ಯಂತ ಪ್ರಸಿದ್ಧ ಆಕರ್ಷಣಾ ಪ್ರವಾಸಿ ಕೇಂದ್ರಗಳಲ್ಲಿ ಒಂದಾಗಿದೆ. ಮೈಸೂರು ಸಂಸ್ಥಾನ 1399ರಿಂದ 1947ರ ಭಾರತದ ಸ್ವಾತಂತ್ರ್ಯವರೆಗೂ ಒಡೆಯರ್ ವಂಶದ ಅರಸರಿಂದ ಆಳಲ್ಪಟ್ಟಿತ್ತು. ಒಡೆಯರ್ ಅರಸರು 14ನೇ ಶತಮಾನದಲ್ಲಿಯೇ ಒಂದು ಅರಮನೆಯನ್ನು ಮೈಸೂರಲ್ಲಿ ಕಟ್ಟಿಸಿದ್ದರು. ಈ ಅರಮನೆ 1638ರಲ್ಲಿ ಸಿಡಿಲಿಗೆ ಹೊಡೆದು ಹಾಳಾಗಿ ಹೋಗಿತ್ತು. ಹೀಗಾಗಿ ಇದನ್ನು ರಿಪೇರಿ ಮಾಡಿಸಲಾಗಿತ್ತು. ಆದರೆ 18ನೇ ಶತಮಾನದ ಕೊನೆ ಹೊತ್ತಿಗೆ ಅರಮನೆ ಮತ್ತಷ್ಟು ಹಾಳಾಗಿದ್ದರಿಂದ 1993ರಲ್ಲಿ ಟಿಪ್ಪು ಈ ಅರಮನೆಯನ್ನು ಬೀಳಿಸುತ್ತಾನೆ. 1803ರಲ್ಲಿ ಮರ ಹಾಗೂ ಇಟ್ಟಿಗೆಗಳಿಂದ ಅರಮನೆಯನ್ನು ಪುನಃ ನಿರ್ಮಿಸಲಾಗಿತ್ತು. ಆದರೆ 1897ರಲ್ಲಿ ಒಂದು ದುರ್ಘಟನೆ ನಡೆಯುತ್ತದೆ. ಹೌದು, ರಾಜಕುಮಾರಿ ಜಯಲಕ್ಷ್ಮಣಿ ಅವರ ಮದುವೆ ಸಂದರ್ಭ ಅದು. ಮದುವೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಈ ಸಂದರ್ಭದಲ್ಲಿ ಅಚಾನಕ್ ಆಗಿ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಆದರೆ ಈ ಬೆಂಕಿ ಹೇಗೆ ಕಾಣಿಸಿಕೊಂಡಿತು, ಯಾರಾದರೂ ಹಚ್ಚಿದರೆ, ಹೀಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಳ್ಳಲು ಏನು ಕಾರಣ ಎಂಬುದು ಇಲ್ಲಿಯವರೆಗೂ ಒಂದು ನಿಗೂಢವಾದ ರಹಸ್ಯವೇ ಆಗಿದೆ. ಕೆಲವರ ಪ್ರಕಾರ ಇದನ್ನ ಯಾರೋ ದುಷ್ಕರ್ಮಿಗಳು, ಯಾರೋ ವೈರಿಗಳು ಅರಮನೆಯಲ್ಲಿ ಬೆಂಕಿ ಹಚ್ಚಿದ್ದರೆಂದು ನಂಬಲಾಗಿದೆ. ಹಾಗೆಯೇ ಇನ್ನು ಕೆಲವು ಇತಿಹಾಸಕಾರರ ಪ್ರಕಾರ ಒಂದು ದೀಪ ಬಿದ್ದಿದ್ದರಿಂದ ಈ ಅರಮನೆಯಲ್ಲಿ ಬೆಂಕಿಯ ಅನಾಹುತ ಅವಘಡಕ್ಕೆ ಕಾರಣವಾಯಿತೆಂದು ಹೇಳಿಕೊಳ್ಳುತ್ತಾರೆ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವುದು ಇನ್ನಿವರೆಗೂ ಸರಿಯಾಗಿ ದೃಢಪಡಿಸಲಾಗಲು ಸಾಧ್ಯವೇ ಆಗಿಲ್ಲ. ಹೀಗೆ ಬೆಂಕಿ ಬಿದ್ದ ಪರಿಣಾಮ ಮರದ ಅರಮನೆ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಆಗ ಮೈಸೂರಿನ ಮಹಾರಾಣಿಯಾಗಿದ್ದ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಇನ್ನೊಂದು ಅರಮನೆಯನ್ನು ಕಟ್ಟಲು ಮದ್ರಾಸ್ ಸರ್ಕಾರದ ಸಲಹೆಗಾರರ ಹಾಗೂ ಬ್ರಿಟಿಷ್ ಇಂಜಿನಿಯರ್ ಆಗಿದ್ದ ಹೆನ್ರಿ ಇರ್ವಿನ್ ಅವರನ್ನು ನೇಮಿಸುತ್ತಾರೆ. ಆ ಕಾಲದಲ್ಲಿಯೇ ಇರ್ವಿನ್ ಅವರು ಕೇವಲ ಅರಮನೆಯ ನಕಾಶೆ ಸಿದ್ಧಪಡಿಸಲು 12,000 ರೂಪಾಯಿ ಪಡೆದುಕೊಳ್ಳುತ್ತಾರೆ. ನಂತರ 1897ರಿಂದ ಆರಂಭಗೊಂಡ ಈಗಿನ ಅರಮನೆಯು ನಿರ್ಮಾಣವು 1911 ಹಾಗೂ 12ರಲ್ಲಿ ಪೂರ್ಣಗೊಳ್ಳುತ್ತದೆ. ಅರಮನೆ ನಿರ್ಮಾಣಕ್ಕೆ ಒಟ್ಟು 41,47,913 ರೂಪಾಯಿ ವೆಚ್ಚವಾಗಿತ್ತು ಎಂದು ದಾಖಲೆ ನೀಡಲಾಗಿದೆ.
ಕೋಟೆ ಸೇರಿದಂತೆ ಸುಮಾರು 72 ಎಕರೆಗಿಂತಲೂ ಹೆಚ್ಚಿನ ವಿಸ್ತಾರದಲ್ಲಿ ನೆಲೆ ನಿಂತಿರುವ ಅರಮನೆ 77.5 ಮೀಟರ್ ಉದ್ದ ಹಾಗೂ 47.5 ಮೀಟರ್ ಅಗಲವನ್ನು ಹೊಂದಿದೆ. ಅರಮನೆಯ ಮುಖ್ಯ ಕಟ್ಟಡವನ್ನು ಕಂದು ಬಣ್ಣದ ದಪ್ಪ ಸ್ಫಟಿಕ ಗಟ್ಟಿ ಶಿಲೆಯಿಂದ ನಿರ್ಮಿಸಲಾಗಿದೆ. ಅರಮನೆಯ ಮಧ್ಯಭಾಗದ 5 ಅಂತಸ್ತಿನ ಬಂಗಾರದ ಗಿಲಿಟಿನ ಗಗನಚುಂಬಿ ಗೋಪುರವು ಭೂಮಿಯಿಂದ ಬರೋಬ್ಬರಿ 145 ಅಡಿ ಎತ್ತರದಲ್ಲಿದೆ. ಅರಮನೆಯ ವಾಸ್ತುಶಿಲ್ಪ ಶೈಲಿಯು ಸಾಮಾನ್ಯವಾಗಿ ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಮುಖ್ಯವಾಗಿ ಹಿಂದೂ ಮತ್ತು ಗೋತಿಕ್ ಶೈಲಿಯ ವಾಸ್ತುಕಲೆಯನ್ನು ಅರಮನೆ ನಿರ್ಮಾಣದಲ್ಲಿ ನೀವು ಕಾಣಬಹುದು. ಅರಮನೆಯ ಮೊದಲ ಮಹಡಿ ಉತ್ತರ ಭಾಗದಲ್ಲಿ ಆಯುಧ ಶಾಲೆ, ಪುಸ್ತಕ ಭಂಡಾರ ಇದ್ದು, 2ನೇ ಮಹಡಿಯಲ್ಲಿ ಸಂಗೀತ ಕೊಠಡಿ, ಸ್ತ್ರೀಯರ ಸ್ವಾಗತ ಕೊಠಡಿ ಮತ್ತು 3ನೇ ಅಂತಸ್ತಿನಲ್ಲಿ ವಿಶ್ರಾಂತಿ ಕೊಠಡಿಗಳಿವೆ. ಒಳ ಅಂಗಳ ಪಶ್ಚಿಮಕ್ಕೆ ಹಳೆಯ ಅರಮನೆ ಇದೆ. ದಕ್ಷಿಣ ಭಾಗದ ಹತ್ತಿರದಲ್ಲಿ ಮುದ್ದಾದ ನವಿಲಿನ ಕಲ್ಯಾಣ ಭದ್ರ ಮಂಟಪವಿದೆ. ಹಾಗೆ ಮುಂದೆ ಸಾಗಿದರೆ 2ನೇ ಉಪ್ಪರಿಗೆಯಲ್ಲಿ ಅಂಬಾವಿಲಾಸ ಸಭಾ ಮಂಟಪವಿದೆ. ಅರಮನೆಯ ದಕ್ಷಿಣ ಭಾಗದಲ್ಲಿ ರಾಣಿ ವಿಲಾಸ ಹಾಗೂ ಪೂಜಾ ಕೊಠಡಿಗಳಿವೆ. ಮಧ್ಯಭಾಗದ 3, 4 ಮತ್ತು 5ನೇ ಅಂತಸ್ತುಗಳು ಮುಖ್ಯ ಗೋಪುರ ಶಿಖರಕ್ಕೆ ಆಧಾರ ಸ್ತಂಭಗಳ ಹಾಗೆ ನಿಂತಿವೆ. ಅರಮನೆಯ ಅಡಿಪಾಯದಿಂದ ಮುಖ್ಯ ಗೋಪುರ ತುದಿಯವರೆಗೂ ಉತ್ತಮ ಗುಣಮಟ್ಟದ ಹಿಂದೂ ಶಿಲ್ಪ ವಿದ್ಯೆಯ ನುರಿತ ಕೆಲಸಗಾರರಿಂದ ಶಿಲ್ಪಕಲೆ ರಚಿಸಲ್ಪಟ್ಟಿದೆ. ಅರಮನೆಯ ಅಂಬಾವಿಲಾಸ ದರ್ಬಾರ್ ಹಾಲ್ ರಾಜವೈಭವವನ್ನು ಸಾರುತ್ತದೆ. ಬರೋಬ್ಬರಿ 750 ಕೆಜಿ ತೂಕದ ಭವ್ಯ ಚಿತ್ತಾರದ ಚಿನ್ನದ ಅಂಬಾರಿಯನ್ನು ನೀವು ಇಲ್ಲಿ ಕಾಣಬಹುದು. ಅಲ್ಲದೆ 135 ಕೆಜಿ ಬಂಗಾರವುಳ್ಳ ರತ್ನ ಖಚಿತ ಸಿಂಹಾಸನವನ್ನು ನೀವು ಇಲ್ಲಿ ಕಾಣಬಹುದು. ದರ್ಬಾರ್ ಹಾಲ್ ರಾಜರು ದರ್ಬಾರ್ ನಡೆಸುತ್ತಿದ್ದ ಶಾಲೆ ಇದು. ಇಲ್ಲಿಯೇ ಜನರು ರಾಜರನ್ನು ಭೇಟಿ ಮಾಡುತ್ತಿದ್ದರು. ಕಲ್ಯಾಣ ಮಂಟಪದಲ್ಲಿ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ಕೂಡ ನಡೆಯುತ್ತಿದ್ದವು. ರಾಜಮನೆತನದ ಸದಸ್ಯರು ಬಳಸುತ್ತಿದ್ದ ಆಯುಧಗಳನ್ನು ಇಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಇಲ್ಲಿ ಚಾರಿತ್ರಿಕವಾದ ಅನೇಕ ಆಯುಧಗಳನ್ನು ನೀವು ಕಾಣಬಹುದು. 14ನೇ ಶತಮಾನದಲ್ಲಿ ಉಪಯೋಗಿಸಿದ ಖಡ್ಗ, ಸುರಗಿ, ವ್ಯಾಘ್ರನ ಮುಖವಾದ ಆಯುಧಗಳಿಂದ ಹಿಡಿದು 20ನೇ ಶತಮಾನದ ಪಿಸ್ತೂಲುಗಳು, ಬಂದೂಕುಗಳು ಮೊದಲಾದವುಗಳನ್ನು ನೀವು ಇಲ್ಲಿ ಕಾಣಬಹುದು. ಮುಖ್ಯವಾಗಿ ಒಡೆಯರ್ ವಂಶಸ್ಥದ ಪ್ರಸಿದ್ಧ ಅರಸು ರಣಧೀರ ಕಂಠೀರವ ಉಪಯೋಗಿಸುತ್ತಿದ್ದ ಖಡ್ಗಗಳಲ್ಲಿ ಒಂದಾದ ವಜ್ರಮುಷ್ಟಿಯನ್ನು ನೀವು ಇಲ್ಲಿ ನೋಡಬಹುದು. ಅರಮನೆ ಆವರಣದಲ್ಲಿ 12 ದೇವಸ್ಥಾನಗಳಿವೆ. 14ನೇ ಶತಮಾನದಲ್ಲಿ ಕಟ್ಟಿದ ಕೋಡಿ ಭೈರವನ ದೇವಸ್ಥಾನದಿಂದ ಹಿಡಿದು 1953ರಲ್ಲಿ ಕಟ್ಟಲಾದ ದೇವಸ್ಥಾನಗಳು ಕೂಡ ಇವೆ. ಇವುಗಳಲ್ಲಿ ಪ್ರಸಿದ್ಧವಾದದ್ದು ಸೋಮೇಶ್ವರನ ದೇವಸ್ಥಾನ, ಲಕ್ಷ್ಮೀರಮಣ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಗಣೇಶ ದೇವಸ್ಥಾನ, ಶ್ವೇತವರಾಹ ಸ್ವಾಮಿ ದೇವಸ್ಥಾನಗಳಾಗಿವೆ. ಸ್ನೇಹಿತರೆ, ಅರಮನೆ ಎಲ್ಲಾ ದಿನಗಳಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ 30ರವರೆಗೆ ತೆಗೆದಿರುತ್ತದೆ. ಅರಮನೆಯು ಭಾನುವಾರ, ರಾಷ್ಟ್ರೀಯ ರಜಾ ದಿನಗಳಲ್ಲಿ ಸಂಜೆ 7ರಿಂದ 8 ಗಂಟೆಯವರೆಗೂ ಮತ್ತು ದಸರಾ ಹಬ್ಬದ ಸಮಯದಲ್ಲಿ 7ರಿಂದ 10 ಗಂಟೆಯವರೆಗೆ ಪ್ರಕಾಶಿಸಲ್ಪಡುತ್ತದೆ. ಮೈಸೂರು ಅರಮನೆಯಲ್ಲಿ ಭಾನುವಾರ ಮತ್ತು ಸಾರ್ವಜನಿಕ ರಜಾದಿನಗಳನ್ನು ಹೊರತುಪಡಿಸಿ ಪ್ರತಿದಿನ ಸಂಜೆ ಆಕರ್ಷಕ ಬೆಳಕು ಮತ್ತು ಧ್ವನಿ ಪ್ರದರ್ಶನ ನಡೆಯುತ್ತದೆ. ಪ್ರದರ್ಶನವು ಟಿಕೆಟ್ ದರದಲ್ಲಿ ಸೇರಿದಂತೆ ಪ್ರತಿದಿನ 7ರಿಂದ ಸಾಯಂಕಾಲ 7:45ರವರೆಗೆ ನಡೆಯುತ್ತದೆ. ಸ್ನೇಹಿತರೆ, ಒಂದು ವೇಳೆ ನೀವು ಮೈಸೂರಿಗೆ ಹೋದರೆ ಈ ಅದ್ಭುತವಾದಂತಹ ಭವ್ಯವಾದಂತಹ ಅರಮನೆಯನ್ನು ಮಾತ್ರ ಮಿಸ್ ಮಾಡಬೇಡಿ.